14 ಗ್ರಾಮ ವ್ಯಾಪ್ತಿಯನ್ನೊಳಗೊಂಡು ವ್ಯವಹರಿಸುತ್ತಿರುವ ಕುಂಬ್ರಾ ಸೇವಾ ಸಹಕಾರಿ ಸಂಘದ ಸೇವೆಯನ್ನ ವಿಸ್ತರಿಸುವ ನಿಟ್ಟಿನಲ್ಲಿ ಮುಂದಿನ 1 ವರ್ಷದೊಳಗಾಗಿ ಬೆಟ್ಟಂಪಾಡಿ, ಈಶ್ವರಮಂಗಲ ಮತ್ತು ಕಿಯೂರಿನಲ್ಲಿ ಶಾಖೆಗಳನ್ನು ತೆರೆಯಲಾಗುವುದೆಂದು ಸಂಘದ ಅಧ್ಯಕ್ಷ ಆರ್.ಸಿ. ನಾರಾಯಣರೇಜ ಅವರು ಹೇಳಿದರು. ಪುತ್ತೂರು ತಾಲೂಕಿನ ಕುಂಬ್ರಾದ ಅಕ್ಷಯ ಆರ್ಕಿಡ್ನಲ್ಲಿ ಸ್ಥಳಾಂತರಗೊಂಡ ಕುಂಬ್ರಾ ಮೂರ್ತಿದಾರರ ಸೇವಾ ಸಹಕಾರಿ ಸಂಘದ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಏನು ಒಂದು ಸಹಕಾರಿ ಸಂಸ್ಥೆ ನಡೀಬೇಕಾದ್ರೆ ಡೆಪಾಸಿಟ್ ಮುಖ್ಯವೋ ಅಷ್ಟೇ ಒಂದು ಸಾಲದ ವ್ಯವಸ್ಥೆಗಳು ಅಥವಾ ವ್ಯವಹಾರದ ವ್ಯವಸ್ಥೆಗಳು ಇರುತ್ತೆ. ನಮ್ಮಲ್ಲಿ ಈ ಸ್ಟ್ಯಾಕ್ಟರ್ ಇದೆ. ಇಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗಿಗಳು ಕೂಡ ಅಥವಾ ಪಕ್ಕದ ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಅಲ್ಲಿ ಬೇಕಾಗಿರುವ ಪತ್ರಗಳನ್ನು ನಮ್ಮ ಕಡೆ ತೆಗೆದುಕೊಳ್ಳುತ್ತೆ. ಅಕ್ಷಯ್ ಗ್ರೂಪ್ನ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಜಯಂತ್ ನಡುವೈಲ್ ಅವರು ಮಾತನಾಡಿ, ಸಹಕಾರಿ ಕ್ಷೇತ್ರ ಮತ್ತು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಸೇವೆ ಬಹಳ ಮುಖ್ಯವಾಗಿದ್ದು, ಉತ್ತಮ ಸೇವೆಯೊಂದಿಗೆ ವ್ಯವಹಾರ ಹೆಚ್ಚಿಸಿಕೊಂಡಾಗ ಮಾತ್ರ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದು ಹೇಳಿದರು. ಅವೇ ಸಹಕಾರಿ ಸಂಘಗಳು ಇಡೀ ಎತ್ಕೊಂಡು 1% ಸಹಕಾರಿ ಸಂಘಗಳು ಇಡೀ ಬಡ್ಡಿ ಬರ್ತೇವೆ. ಅದರ 3% ಅಂಚಿನ ಆ ಸೌಲಭ್ಯವನ್ನು ಮಾಡೋಣ ಮತ್ತು ವ್ಯಕ್ತಿಯ ಸೌಲಭ್ಯವನ್ನು ಮಾತ್ರ ಆ ಸೊಸೈಟಿ ಕೂಡ ಕೆಟ್ಟ ಆರ್ಥಿಕ ಇಂಪ್ರೂವ್ ಆದ ಅವು ಕೂಡ ಐಟಮ್ ಒಳಗಡೆ ಐದು ಬಂಡವಾಳ ಮಾಡಬೇಕು. ಡಿವಿಡೆಂಡ್ ದಾಸ್ತಿಗಳು ಮಾತ್ರ ಸೌಲಭ್ಯ ಅಂತ್ಯ ಒಬ್ಬರು ಐದು ಮಾತ್ರ ಒಂದು ಸರ್ಕಾರ ಗೌರವ ಮಾತ್ರ ಇಚ್ಚಿನ ಸೊಸೈಟಿಗಳು ಕೆಳಗೆ ದಯಪಟ್ಟ ಇಡೀ ಬೇರೆ ಬ್ಯಾಂಕ್ಗಳು ಇಡೀ ವಿಜಯ ಬ್ಯಾಂಕ್ ಸಿಟಿ ಬ್ಯಾಂಕ್ ಇಚ್ಛೆ ಸ್ಟಾರ್ಟ್ ಆಯಿತು. ಇಡೀ ಭಾರತ್ ಬ್ಯಾಂಕ್ ಕಂಪನಿಗಳು ಸದನ 20,000 ಕೋಟಿ ಪುತ್ತೂರು ಬಿಲ್ಲವ ಸಂಘದ ಅಧ್ಯಕ್ಷ ಸತೀಶ್ ಕುಮಾರ್ ಕೆಡೆಂಜಿ, ಕೇದಂಬಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರತನ್ ರೈ ಕುಂಬ್ರಾ ಮತ್ತು ಒಳಮುಗ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತ್ರಿವೇಣಿ ಪಲ್ಲತ್ತಾರು ಮಾತನಾಡಿದರು. ಶಾಸಕ ಸಂಜೀವ ಮಠಂದೂರು ಅವರು ನೂತನ ಕಚೇರಿಯನ್ನ ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತಿದಾರರ ಸಹಕಾರ ಮಹಾಮಂಡಲದ ಅಧ್ಯಕ್ಷ ಸಂಜೀವ ಪೂಜಾರಿ ಬೊಳ್ಳಾಗಿ ಅವರು ಲಾಕರ್ ವ್ಯವಸ್ಥೆಯನ್ನ ಉದ್ಘಾಟಿಸಿದರು. ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಮತ್ತಿತರರು ಈ ವೇಳೆ ಹಾಜರಿದ್ದರು. ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ರಾಜ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭೇಟಿ ನೀಡಿ ಶುಭ ಹಾರೈಸಿದರು. ವೇದಿಕೆಯಲ್ಲಿ ಸಂಘದ ಮಾಜಿ ಅಧ್ಯಕ್ಷ ನಿತೀಶ್ ಕುಮಾರ್, ಶಾಂತಿವನ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಕಾಂತ್, ಶಾಂತಿವನ ಸಂಘದ ಉಪಾಧ್ಯಕ್ಷ ನಾರಾಯಣ್ ಪೂಜಾರಿ ಕುರಿಕಾರ್ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.